ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಹಬ್ಬ. ಪ್ರತಿ ಬಾರಿಯೂ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುವ ಗಣೇಶ ಹಬ್ಬಕ್ಕೆ ಈ ಬಾರಿ ಕೊರೋನಾ ಕರಿಛಾಯೆ ಆವರಿಸಿದೆ. ಗಣೇಶ ಮೂರ್ತಿ ತಯಾರಿಸುವ ಕಲಾವಿದರ ಬದುಕಿಗೂ ಹೊಡೆತ ಬಿದ್ದಿದೆ. ಕೊರೋನಾ ಕೇಸ್ ಮಾರ್ಚ್ ತಿಂಗಳಿನಿಂದ ಕಡಿಮೆಯಾಗುತ್ತಿಲ್ಲ. ದಿನದಿಂದ ದಿನಕ್ಕೆ ಕೇಸ್ ಹೆಚ್ಚಾಗುತ್ತಲೇ ಇದೆ. ರಾಜ್ಯದಲ್ಲಿ ಕೊರೋನಾ ಪ್ರಕರಣ ಪ್ರತಿನಿತ್ಯ 5,000ಕ್ಕಿಂತಲೂ ಅಧಿಕವೇ ಇದೆ. ಇಂಥ ಸಂದರ್ಭದಲ್ಲಿ ಗಣೇಶ ಹಬ್ಬ ಬರುತ್ತಿದೆ. ಮೊದಲೇ ಸಾರ್ವಜನಿಕ ಪ್ರತಿಷ್ಠಾಪನೆಗೆ ಹೆಚ್ಚು ಆದ್ಯತೆ ಇರುವ ಗಣೇಶ ಹಬ್ಬಕ್ಕೆ ಈ ಬಾರಿ ಸರ್ಕಾರ ಸಾಕಷ್ಟು ಮಾರ್ಗಸೂಚಿಗಳನ್ನು ನೀಡಿದೆ. ಹಬ್ಬಗಳು ಅಂದರೆ ಕೇವಲ ಸಂಭ್ರಮವಲ್ಲ, ಅದು ಕೇವಲ ಹಬ್ಬವಾಗಿರದೆ ಹಲವರ ಬದುಕಿನ ಆಸರೆಯೂ ಹೌದು. ಒಂದು ಹಬ್ಬ ಬಂದಾಗ ಮೂರ್ತಿ ತಯಾರಿಸುವ ಕಲಾವಿದರು, ಹೂ ಮಾರಾಟ ಮಾಡುವವರು, ಕಲಾವಿದರು, ಶಾಮಿಯಾನ, ಜನರೇಟರ್, ಕ್ಯಾಟರಿಂಗ್, ಮುದ್ರಣದವರು, ನೀರು ಸರಬರಾಜು, ಕಸ ವಿಲೇವಾರಿ, ಬಾಳೆ ಎಲೆ, ಹಣ್ಣು, ತರಕಾರಿ ಹೀಗೆ ಎಲ್ಲ ಬಗೆಯವರಿಗೂ ಅನ್ನದ ದಾರಿ. ಆದರೆ ಈ ಬಾರಿ ಸರ್ಕಾರ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಿರ್ಬಂಧ ಹೇರಿದ ಕಾರಣ ಎಲ್ಲ ವರ್ಗದವರಿಗೂ ಹೊಡೆತ ಬಿದ್ದಿದೆ. ಗಣೇಶ ಮೂರ್ತಿ ರಚಿಸುವ ಕಲಾವಿದರು 2 ತಿಂಗಳಿನಿಂದ ಸತತ ಪ್ರಯತ್ನ ನಡೆಸುತ್ತಾರೆ. ಅದಕ್ಕಾಗಿ ವ್ರತ ನಿಯಮಗಳನ್ನು ಪಾಲಿಸಿ ಭಕ್ತಿಯಿಂದ ತಮ್ಮ ಕಾರ್ಯ ನಡೆಸುತ್ತಾರೆ. ಮಣ್ಣು ಖರೀದಿಸಿ ಅದಕ್ಕೆ ಬೇಕಾದ ಬಣ್ಣಗಳನ್ನು ತರಿಸಿ ಶ್ರಮ ವಹಿಸುತ್ತಾರೆ. ಕೊರೋನಾ ದೂರವಾಗಬಹುದು ಎಂಬ ಆಸೆಯಿಂದ ತಯಾರಿಸಿದ ಮೂರ್ತಿಗಳು ಹಾಗೇ ಉಳಿದಿವೆ. ಈ ಬಾರಿ ಕೊರೋನಾ ಒಕ್ಕರಿಸಿ ಹಲವರ ಹೊಟ್ಟೆಗೆ ಕೊಳ್ಳಿ ಇಟ್ಟಿದೆ. ಹಬ್ಬ ಹರಿದಿನಗಳಲ್ಲಿಯೇ ವ್ಯಾಪಾರ ನಡೆಸಿ ಬದುಕುವ ಜನ ಬೇಸತ್ತಿದ್ದಾರೆ. ಒಟ್ಟಾರೆಯಾಗಿ ಕೊರೋನಾ ವರ್ಷದ ಬದುಕು ಕಸಿದಿದೆ. ಬದುಕಿನ ದಾರಿಗಳು ಮುಚ್ಚಿದಂತೆ ಭಾಸವಾಗುತ್ತಿದೆ. ಆದರೂ ಬದುಕು ನಡೆಸಲು ಹೊಸ ದಿಶೆಯ ಪ್ರಯತ್ನದ ಅಗತ್ಯವಿದೆ. ನಾನು ಕಲ್ಮಾಡಿ ಶೇಖರ್ ಪೂಜಾರಿ ಅಂತ ಹೇಳಿ ನೆಹರು ಪ್ರೌಢಶಾಲೆಯ ದೇವರು ಇಲ್ಲಿ ಕಲಾ ಶಿಕ್ಷಕನಾಗಿ 38 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದೇನೆ. ಈಗ ಈ ಸುಮಾರು 39 ವರ್ಷದಿಂದ ಈ ಮಣ್ಣಿನ ಗಣೇಶ ವಿಗ್ರಹವನ್ನು ರಚಿಸುವಂತಹ ಒಂದು ಹವ್ಯಾಸವನ್ನು ನಾನು ಇಟ್ಟುಕೊಂಡು ಸುಮಾರು ಮನೆ ಗಣಪತಿ ಹಾಗೆ ಸಾರ್ವಜನಿಕ ಗಣಪತಿಯನ್ನು ರಚನೆ ಮಾಡಿಕೊಡ್ತಾ ಇದ್ದೇವೆ. ಈ ಗಣಪತಿ ವಿಗ್ರಹ ರಚನೆ ಮಾಡುವಾಗಲೂ ನಾವು ಬಹಳ ಶ್ರದ್ಧಾಭಕ್ತಿಯಿಂದ ಆನೆಗುಡ್ಡೆಗೆ ಹೋಗಿ ಗಣಹೋಮ ಎಲ್ಲ ಮಾಡಿಸಿ ವ್ರತದಲ್ಲಿ ಕೂತ್ಕೊಂಡು ಈ ವಿಗ್ರಹವನ್ನು ನಾವು ರಚನೆ ಮಾಡ್ತಾ ಇದ್ದೇವೆ. ಆ ವಿಗ್ರಹಕ್ಕೂ ಯಾವುದೇ ರಾಸಾಯನಿಕ ಬಣ್ಣವನ್ನು ಹಾಕದೆ ಜಲವರ್ಣವನ್ನೇ ಹೆಚ್ಚಾಗಿ ನಾವು ಬಳಸ್ತಾ ಈ ವಿಗ್ರಹವನ್ನು ಮಾಡಿಕೊಡ್ತಾ ಇದ್ದೇವೆ. ಈ ಸಲ ಅಂತೂ ನಮಗೆ ಈ ಕೋವಿಡ್-19ನಿಂದಾಗಿ ಹೆಚ್ಚಿನ ಜನರಿಗೆ ಒಂದು ಗೊಂದಲ, ಗಣೇಶ ವಿಗ್ರಹ ಇಡಬೇಕೋ ಬೇಡವೋ, ಇಡದೇ ಇರಲಿಕ್ಕೂ ಆಗೋದಿಲ್ಲ, ವರ್ಷಂಪ್ರತಿ ಮಾಡಿಕೊಂಡು ಬಂದಂಥದ್ದು, ಒಂದು ಮಾನಸಿಕವಾಗಿ ಅವರು ಹೆದರುತ್ತಾರೆ. ಹಾಗೆ ಇಟ್ಟರು ಹೇಗೆ ಇಡೋದು, ಮತ್ತು ಇದರ ಒಂದು ಪ್ರಭಾವದಿಂದ ಜನ ಅಂಗಡಿ ಹೋಟೆಲ್ಗೆ ಸಮೇತ ಹೋಗುವಂಥದ್ದನ್ನು ಬಹಳಷ್ಟು ಕಡಿಮೆ ಮಾಡಿದ್ದಾರೆ. ಸಭೆ ಸಮಾರಂಭಕ್ಕೆ ಹೋಗುವುದನ್ನು ಬಹಳ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಈಗ ನಾವು ಕೆಲವರು ನಮಗೆ ಸಣ್ಣ ಗಣಪತಿ ಮಾಡಿ ನಾವು ಬಹಳ ಒಂದು ಸರಳ ರೀತಿಯಲ್ಲಿ ಯಾದರೂ ಆಚರಣೆಯನ್ನು ಮಾಡ್ತೇವೆ ಅಂತ ಹೇಳ್ತಾ ಬಂದಿದ್ದಾರೆ. ಹಾಗೆ ನಾವೆಲ್ಲ ಹೆಚ್ಚಾಗಿ ಸಣ್ಣ ಗಣಪತಿಯನ್ನೇ ಮಾಡಿದ್ದೇವೆ. ಕೊರೋನಾ 1 ವರ್ಷದ ಹಬ್ಬವನ್ನು ಕಸಿದು ಹಲವು ವರ್ಷಗಳಿಗೆ ಉಳಿಯಬಹುದಾದ ನೋವು ಇಟ್ಟಿದೆ. ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್.